ಪ್ರಥಮ ಪಂದ್ಯಾಟ ಮುಕ್ತಾಯದ ಒಳಗಡೆ ಆ ತಂಡ ಬರಬೇಕು. ಇಸ್ ಅ ಕಂಡೀಷನ್. ರೈಟ್, ಈಗ ಪಂದ್ಯಾಟ ಇದೆ. ವಿನಾಯಕ ಫ್ರೆಂಡ್ಸ್ ಕುಂಬ್ರಾ ಮತ್ತು ಫ್ರೆಂಡ್ಸ್ ಹೋಪ್ಲಾಸ್ಟರ್. ಈ ಮುಖೇನ ವಿನಾಯಕ ಫ್ರೆಂಡ್ಸ್ ಕುಂಬ್ರಾ ಅಂಕಣಕ್ಕೆ ಬರಬೇಕು. ಈ ಸಂದರ್ಭದಲ್ಲಿ ವಿನಾಯಕ ಫ್ರೆಂಡ್ಸ್ ಕುಂಬ್ರಾ ನಿಮ್ಮನ್ನ ಜೋರಾದ ಚಪ್ಪಲೆಯೊಂದಿಗೆ ಅಂಕಣಕ್ಕೆ ಬರಮಾಡಿಕೊಳ್ತಾ ಇದ್ದಾವೆ. ಅಲ್ಲೇ ನಿಲ್ಲಿ, ನಿಮ್ಮ ಫೋಟೋ ನಮಗೆ ಬೇಕು. ಗಿರೀಶ್ ಅಣ್ಣ, ಇಡೀ ಹಗ್ಗ ಜಗ್ಗರ ಇತಿಹಾಸದಲ್ಲಿ ಅತಿ ಹಿರಿಯ ಆಟಗಾರ, 20 ವರ್ಷದಿಂದ ಹಗ್ಗ ಜಗ್ಗರ ಉಸ್ತುವಾರಿಯನ್ನು ವಹಿಸಿದಂತ ಏಕೈಕ ಆಟಗಾರ ಇದ್ರೆ ಗಿರೀಶ್ ರೈ. ಚಪ್ಪಲಗುಡಿ ಅವರನ್ನು ಅಭಿನಂದಿಸಬೇಕು. ಗಿರೀಶ್ ರೈ. ಮಿಸ್ಟರ್ ಚೆನ್ನಪ್ಪ ಅಗಲ ಫೋಟೋ ಯಾವ ಹೊಡಿತು ಕೇರಳ ಭಾಗದ ಅತಿ ಪುರಾತನ ತಂಡ ಎಸ್ಎಫ್ಡಿ ಮಂಡೆಕೋಲು. ಪಂಚಮರ್ದಿ ನೀವು ಇನ್ನ ಹೊಡೆದು ಸಂಘಟನೆಗೋಸ್ಕರ ಬಂದಿದ್ದಾರೆ. ಇದು ಅವರ ಗೇಮೇ ಅಲ್ಲ, ಕೆಸರುಗಟ್ಟೆ ಆಟ. ಐಕೆ ಅಲ್ಲೇ ಉಂಟು ಮಾಡಿದ್ರೆ ಪ್ರವೀಣ್ ಹಾಕಿ ಪ್ಲೀಸ್ ಬಲ್ಲು ಮುಟ್ಟದ ಹೋಗಬೇಕು. ಒಂದು ತಂಡನು 20 ವರ್ಷ ಒರಿಯನ ಗುರಿಕಾರನ ಕಡಪಾರ ಆಪುಚಿ ಅಂಚಿನ 20 ವರ್ಷ ಒಂದೇ ತಂಡ ಈತವನ್ನೆಲ್ಲ ಉಳ್ಳಿ. ಎಸ್ಎಂಡಿ ಒತ್ತೊಟ್ಟ ಚಪ್ಪಾಳೆ ಮಾಡಿ ಅತಿ ದೂರದಿಂದ ಬಂದಿದ್ದಾರೆ. 3 ತಂಡ ಇದೆ ಅವರ ಹತ್ರ. ಕೇರಳ ರಾಜ್ಯದ 7 ತಂಡಗಳಲ್ಲಿ ಇದು ಒಂದು ತಂಡ. ಅಂದ್ರೆ ಐ ಕ್ವಾಲಿಫೈಡ್ ಟೀಮ್. ಕೊಂಚ ಬಲ್ಲು ಬತ್ತು ಕದ ಟಾಸ್ ಇಲ್ಲ. ಶಾಸ್ತಾರ ಮತ್ತು ಎಸ್ಎಂಡಿ ಮಂಡೆಕೋಲು, ಶಿವಾಜಿನಗರ ಹಿಂದೂ ಜಾಗರಣ ವೇದಿಕೆ ಮಂಡೆಕೋಲು 3 ತಂಡವನ್ನು ಕಟ್ಟಿಕೊಂಡು ಇಡೀ ರಾಜ್ಯಕ್ಕೆ ಓಡಾಡ್ತಾರೆ. ಆಗಲೊಂದು ಸೇವೆ ಇರ್ತದೆ ಕಂಠವು ಜಪ್ಪ ಗಂಚೆ ಬರ್ತೀನಿ ಅಲ್ವಾ ರೀಶ್? ಕೊಕ್ಕರದಲ್ಲಿ ನಡೆದಂತಹ ಗ್ರೇಡ್ ಮಾದರಿ ಲೆವೆಲ್ ಮ್ಯಾಚ್ ನ ವಿನ್ನರ್ಸ್ ಇವರು. ದೈತ್ಯದಲ್ಲಿ ಭಾಗವಹಿಸಿದ ತಂಡದಲ್ಲಿ ಬಹುಮಾನವನ್ನು ಪಡೆದ ತಂಡ ಎಸ್ಎಂಡಿ. ಮುಗಲೆಗೆ ಗ್ರೌಂಡ್ ಅಭ್ಯಾಸ ಇಂಜೆ ಮಂಡ ಅಡಿಪ್ಪುಣ ಧೂಳು ತೆಪ್ಪುಣ ಬೇರೆ ಆಡ ಇನ್ನು ಹೆಚ್ಚಿನ ಮಲ್ಪೊಡ್ದೆ ಗೊತ್ತಾಗುತ್ತಿದ್ದ. ಶಾಸ್ತ್ರ ಈಶ್ವರ ಮಂಜುನಾಥ ಇವತ್ತಿನ ಸರ್ಕಾರಿಯ ಪ್ರಾಯೋಜಕರು ಸಿದ್ದನ ಮಂಜುನಾಥ ಸಲ್ಯಾಡಿ, ಮಿಷನ್ ಕೇಶವ, ಸ್ವರೂಪ್ ಶೆಟ್ಟಿ, ಸೋಮಶೇಖರ್, ಭರತ್, ರಾಮಚಂದ್ರ. ಅವು ಲೆಕ್ಕ ಮಾತ್ರ ಸರಿ ಉಂಟು. ಆಂಡ್ ಕುರಿತು ಲೆಕ್ಕ ಮಾತ್ರ ಅಂಚೆ ಒರ್ಮಣಿ ಎರ್ಮಣೆ ಬರ್ತದೆ. ಲೆಕ್ಕ ಮಾಡ್ತಾನೆ ಕುರಿತು ಲೆಕ್ಕ ಮಾತ್ರ ಅಂಚೆ 2 4 6 8 2 4 6 8 ರೆಡಿ ರೆಡಿ. ಲೋಡ್ ಶಿವಪ್ರಸಾದ ಒಂದು ಸ್ಮರಣಿಕೆಯನ್ನು ಅಲ್ಲಿ ಕಲಿಸಿಕೊಡಿ. ಮಂಜುನಾಥ್ ಒಂಚೂರು ಮುಂದಿನ ಬುಡ್ಲೆ ಹೊಡೀರಿ. ಸುಲಭದಲ್ಲಿ ಬಿಡ್ಲಿಕ್ಕಿಲ್ಲ ಅವರು. 2 ನಿಮಿಷದ ಆಟ. ಬ್ಯೂಟಿಫುಲ್. ಅಭಿನಂದನೆಗಳು ಎಸ್ಎಂಡಿ. 30 ಸೆಕೆಂಡ್ ನಿಂತ ಸುಲಭ ಆಗ್ತವೆ.
ಎಸ್ ಎರಡನೇ ಸುತ್ತಿಗಾಗಿ SMD ಮತ್ತು ಶಾಸ್ತಾರ. ಇದು ನಮ್ಮ ಸ್ಥಳೀಯ ತಂಡ. ಇದು ಪಂದ್ಯಾಟವನ್ನು ವೀಕ್ಷಣೆ ಮಾಡುವಂತ ಎಲ್ಲ ಬಂಧುಗಳನ್ನು ಕೂಡ ಇನ್ನೊಮ್ಮೆ ಸ್ವಾಗತಿಸಿಕೊಂಡು ಈಗ ಎರಡನೇ ಪಂದ್ಯಾಟಕ್ಕಾಗಿ ಮಗುಳು ಬಂದ ರವಾನೆಯಾಗಿರ್ಬೇಕು. ಎರಡನೇ ಪಂದ್ಯಾಟ ಇದು ಕೇರಳ ಶೈಲಿ ಆಟ. ಇದು ವರ್ಕೌಟ್ ಆಪುಜಿ ಮುಲ್ಕ ಇದಕ್ಕೆ ಸರ್ ಆದ್ರೂ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಇದು ಆಟ ಈಗ ಇದೆ. ಚೂರ್ ಚೂರ್ ಅವರ ಹವ್ಯಾಸನೇ ಅದೇ. ಆಗ್ಲೂ ಬಲ್ಲ ಮತ್ತೊಂದು ಅಂಚನೆ ಮತ್ತೆ ನಿಗದಿ ಮತ್ತು ಉಂಟಿಲ್ಲ ಅವರ ಹೊರ ಜಾಸ್ತಿ ಉಂಟಿಲ್ಲ ಬಲ್ಲ ಬಂತು. ಮ್ಯೂಸಿಕ್ ಮೀಟ್ ಮಾಡಿ ಧನಂಜಯಣ್ಣ ಅವರ ಬಲ್ಲು ಬತ್ತು ಸ್ಟೇಡಿಯಾಲೆ ಅಗಲ ಸ್ಟೈಲ್ ನಿಂತಾಡಿ ಸರಿಯಾ ರೆಡಿ ಆ ಪೂಜಾ ಆಂಡಲ ಮಲ್ಲೆಜ್ಜಿ ಕುಡೋಚಿ ನೋ ಪ್ರಾಬ್ಲಮ್ ಪ್ಲೀಸ್ ಎಸ್ ನೆಕ್ಸ್ಟ್ ಮ್ಯಾಚ್ ಈಗ ಬರಬೇಕು. ಒಂದು ಸೆಕೆಂಡ್ ಅನೀಫ್ ಆಸಿಫ್ ಗೌತಮ್ ರಿಜ್ವಾನ್ ಪ್ಲೀಸ್. ಓಂ ಪ್ಲಸ್ ಸ್ಟಾರ್ ಮೂರು ಧರ್ಮದ ಆಟಗಾರನ್ನು ಹೊಂದಿರುವಂತಹ ಒಂದೇ ತಂಡದಲ್ಲಿ ಹೊಂದಿರುವಂತಹ ಈ ರಾಜ್ಯದ ಏಕೈಕ ತಂಡ ಇದ್ರೆ ಓಂ ಪ್ಲಸ್ ಸ್ಟಾರ್ ಮರಿಕೆ ಪ್ಲೀಸ್. ಶಿವಾಜಿ ಫ್ರೆಂಡ್ಸ್ SMD ಹರೀಶಣ್ಣ ಎಸ್ ಹರೀಶಣ್ಣ ಎಂಚ ಖುಷಿಯಣ್ಣ ಬೇಜಾರಣ್ಣ ಸೋತನೆ ಖುಷಿಯಣ್ಣ ಕೇಸರಡು ಪೊರಲಿ ನಾವು ಖುಷಿಯಾಗಿ ನಿಮಗೆ ಗೊತ್ತಿತ್ತಲ್ವಾ ನೀವು ಸೋಲ್ತೀರಿ ಅಂತ ಎಕ್ಸ್ಪೆಕ್ಟ್ ಇತ್ತು. ಆಂಡ ಇಡೆ ಬರ್ಪಣ ಒಂಜಿ ಉದ್ದೇಶ ನಮ್ಮ ಮೇಲಿನ ಪ್ರೀತಿ ಮತ್ತು ಶಾಸ್ತ್ರ ಫ್ರೆಂಡ್ಸ್ ಯಾವತ್ತೂ ಕೂಡ ನಮ್ಮೊಟ್ಟಿಗೆ ಸಿಗ್ತಾರೆ. ಕೆಸರಿನ ಲೆವೆಲ್ ಮಾದರಿಯ ಪಂದ್ಯಾಟ ಕೇರಳ ಶೈಲಿಯಲ್ಲಿ ಟಾಪ್ ಅಂಡ್ ಟಾಪ್ 7 ತಂಡಗಳಲ್ಲಿ ಇದು ಒಂದು ಅಂತ ಹೇಳಿಕೊಳ್ಳಕ್ಕೆ ಹೆಮ್ಮೆ ಇದೆ ಹೇಳ್ತಾ ಇದ್ದೇನೆ. ಶ್ರೀಯುತ ಕುಶಲಪಗೌಡ ಮರವಡಿ ಅವರಿಗೆ ಸ್ಮರಣಿಕೆ ನಿಂತು ಗೌರವಿಸಬೇಕು. ಅತಿ ದೂರದಿಂದ ಬಂದಿದ್ದೀರಿ, ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ನಾವೆಲ್ಲರೂ ಕೂಡ ಮುದ್ದಿಗೆಯ ಆ ಒಂದು ಪಂದ್ಯಾಟದಲ್ಲಿ ಸಿಗೋಣ. ಕಾರಣ ಒಂದೇ, ಮಳೆಯಿಂದಾಗಿ ಲೆವೆಲ್ ಪಂದ್ಯಾಟಗಳು ಸಾಗಿ ಬರಲಿಕ್ಕಿಲ್ಲ. ಅದು ಕಾಂಕ್ರೀಟ್ ಇದ್ರೆ ಓಕೆ. ಎಸ್ ಎಸ್ ಥ್ಯಾಂಕ್ ಯು.